ಲೋಕಸಭೆ ಚುನಾವಣೆಗೆ ಇನ್ನೂ 1 ವರ್ಷ ಬಾಕಿ ಇರುವಾಗಲೇ ಬಿಜೆಪಿ ಪಕ್ಷದಲ್ಲಿ ಟಿಕೆಟ್ಗಾಗಿ ದಿಗ್ಗಜರ ನಡುವೆ ಭಾರೀ ಫೈಟ್ ನಡೆಯುತ್ತಿದೆ. ಇನ್ನೊಂದೆಡೆ ಹಾಲಿ ಸಂಸದ GS ಬಸವರಾಜ್ ಈಗಾಗಲೇ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಎಂದು ಘೋಷಿಸಿದ್ದಾರೆ. ಹೀಗಾಗಿ ಬಿಜೆಪಿ ಟಿಕೆಟ್ ಪಡೆಯಲು ಇಬ್ಬರು ಹಿರಿಯ ಬಿಜೆಪಿ ಮುಖಂಡರ ಹೆಸರು ಕೇಳಿಬರುತ್ತಿದೆ. ಮಾಜಿ ಸಚಿವ ವಿ ಸೋಮಣ್ಣ ತುಮಕೂರಿನಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ, ಅವರ ಬೆಂಬಲಕ್ಕೆ ನಿಲ್ಲಿ ಎಂದು ವೀರಶೈವ ಸಮಾಜದ ಕಾರ್ಯಕ್ರಮದಲ್ಲಿ GS ಬಸವರಾಜು ವೀರಶೈವ ಸಮಾಜಕ್ಕೆ ಸಂದೇಶ ನೀಡಿದ್ದಾರೆ. ಈ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ವೀರಶೈವ ಸಮಾಜ ಒಗ್ಗಟ್ಟಾಗಿದ್ದರೆ ಏನು ಬೇಕಾದರೂ ಸಾಧಿಸಬಹುದು. ನಿಮ್ಮಲ್ಲೇ ಕಿತ್ತಾಡಿದರೆ ನಿಮ್ಮನ್ನೇ ಒದ್ದು ಓಡಿಸುತ್ತಾರೆ. ಅದು ಕೂಡ ಸನ್ನಿಹಿತವಾಗಿದೆ. ಯಾವಾಗ ಒಗ್ಗಟ್ಟು ಮುರಿಯುತ್ತೆ, ಏನೇನು ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ. ಕೆಲವೇ ಜನ ಇದ್ದೀರಾ, ಒಗ್ಗಟ್ಟಾಗಿರಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀನಿ. ನನ್ನ ಸೀಟನ್ನು ಸೋಮಣ್ಣಗೆ ಕೊಡ್ತಾರೆ. ನಾನು ಚುನಾವಣೆಯಲ್ಲಿ ನಿಲ್ಲಲ್ಲ ಅಂತ ನಾನು ದೆಹಲಿಗೆ ಹೋಗಿದ್ದಾಗ ಹೇಳಿದ್ದೇನೆ ಎಂದು ಸಂಸದ ಬಸವರಾಜ್ ಹೇಳಿಕೆ ನೀಡಿದ್ದು, ಈ ಹೇಳಿಕೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ. 8 ಬಾರಿ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೇನೆ, 5 ಸಲ ಗೆದ್ದಿದ್ದೇನೆ, 3 ಸಲ ಸೋತಿದ್ದೇನೆ. ನಮ್ಮವರೇ ನನ್ನನ್ನು ಸೋಲಿಸಿದ್ದು. ನಾನು ಸೋತರೂ ಒಂದೇ, ಗೆದ್ರೂ ಒಂದೇ. ಕೆಲಸ ಮಾಡಿಸಿಕೊಂಡು ಬರುತ್ತಿದ್ದೆ ಎಂದು ಬಸವರಾಜ್ ನೀಡಿದ ಹೇಳಿಕೆ ಕಿಡಿ ಹತ್ತಿಸಿದೆ. ಇನ್ನೊಂದೆಡೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸೇರಿರುವ ಮಾಜಿ ಸಂಸದ ಮುದ್ದಹನುಮೇಗೌಡ, ನಾನು ಕೂಡ ಟಿಕೆಟ್ ಬಯಸಿ ಪಕ್ಷ ಸೇರ್ಪಡೆಗೊಂಡಿದ್ದೇನೆ. ನಾನು ಕೂಡ ತುಮಕೂರು ಲೋಕಸಭೆ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ. ನಾನು ಈ ಬಾರಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವುದು ಖಚಿತ. ಪಕ್ಷ ನನಗೆ ಟಿಕೆಟ್ ಕೊಡುವ ಭರವಸೆ ಇದೆ. ಟಿಕೆಟ್ಗಾಗಿ ನಾನು ತಂತ್ರ ಮಾಡಲ್ಲ ಎಂದು ಮಾಜಿ ಸಂಸದ ಮುದ್ದಹನುಮೇಗೌಡ ಹೇಳಿದ್ದಾರೆ. ಈ ಮೂಲಕ ಜಿಲ್ಲೆಯಲ್ಲಿ ಲೋಕಸಭೆಯ ಬಿಜೆಪಿ ಟಿಕೆಟ್ಗಾಗಿ ಮಾಜಿ ಸಂಸದ ಮುದ್ದಹನುಮೇಗೌಡ ಮತ್ತು ಮಾಜಿ ಸಚಿವ ವಿ ಸೋಮಣ್ಣ ನಡುವೆ ಭಾರೀ ಪೈಪೋಟಿ ಏರ್ಪಟ್ಟಿದೆ ಎಂದೇ ಹೇಳಬಹುದಾಗಿದೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣಾ ವೇಳೆ ಮಾಜಿ ಸಚಿವ ಸೋಮಣ್ಣ ತಮ್ಮ ಮಗನಿಗೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಪಡೆಯಲು ಹರಸಾಹಸ ಪಟ್ಟಿದ್ದರು. ಆದರೆ ಅದು ಕೂಡ ಕೈತಪ್ಪಿ ಹೋಗಿತ್ತು. ಸಂಸದ ಬಸವರಾಜು ಅವರು ಬಿಜೆಪಿ ಟಿಕೆಟ್ ತೆಗೆದುಕೊಂಡು ಬಂದರೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧ್ಯವಿದೆ ಎಂಬ ಆಶ್ವಾಸನೆಯನ್ನು ಕೂಡ ಸೋಮಣ್ಣ ಅವರಿಗೆ ನೀಡಿದ್ದರು ಎಂಬ ಮಾತುಗಳು ಕೇಳಿಬರುತ್ತಿದೆ. ಆದರೆ ಬಿಜೆಪಿ ಟಿಕೆಟ್ ತಮ್ಮ ಮಗನಿಗೆ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ದೊರೆಯಲಿಲ್ಲ. ಹೀಗಾಗಿ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಾದರೂ ಸೋಮಣ್ಣ ಅವರು ತುಮಕೂರು ಲೋಕಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದ್ದಾರೆ. ಅವರಿಗೆ ಸಂಪೂರ್ಣ ಬೆಂಬಲ ನೀಡಬೇಕಿದೆ ಎಂಬ ಮಾತುಗಳನ್ನು ಸಂಸದ ಬಸವರಾಜ್ ಹೇಳುತ್ತಿರುವುದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇದು ಜೀವನದಲ್ಲಿ ಪ್ರಪ್ರಥಮವಾಗಿ ಪ್ರಜಾಪ್ರಭುತ್ವದಲ್ಲಿ ಕಂಡರಿಯದ ಒಂದು ಕುತೂಹಲವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಕಾದು ನೋಡೋಣ ಏನೇನಾಗ್ತದೆ. ಈ ದೇಶದ ಬಂಡವಾಳ 56,000 ಕೋಟಿನೋ 70 ಕೋಟಿ ಹೋಗ್ತದೆ ಏನೋ ಗೊತ್ತಿಲ್ಲ. ಇವತ್ತೇನು ಹೇಳಿದ್ರೆ ಆದರೆ ಆ ವಿರಾಸತಿ ಇದೆಯಲ್ಲ, ಅದು ಎಲ್ಲಿ ತರಬೇಕು ದುಡ್ಡು, ಯಾರ ಕಲೆ ಕೊಡಿಸ್ಬೇಕು ಅಂತಕ್ಕಂಥದ್ದು ಭಾಳ ಕಷ್ಟ. ಆದರೂ ಕೂಡ ಧೈರ್ಯವಾಗಿ ಮುನ್ನುಗ್ಗಿ ಇವರು ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇರತಕ್ಕಂಥ ಒಂದು ಅಶ್ಯೂರೆನ್ಸ್ ಇದೆ. ಒಟ್ಟರಲ್ಲದೆ ಕೆಟ್ಟದೆ ಜನಗಳಿಗೆಲ್ಲರೂ ಕೊಟ್ಟವರಿಂದ ಎಲ್ಲರೂ ಸುಖವಾಗಿ ಜೀವನ ಮಾಡಿರ್ತಕ್ಕಂಥ ಅಷ್ಟೇ. ಕೆಲಸ ಮಾಡೋದೆಲ್ಲ ಜೀವನ ಮಾಡಿರ್ತೇ ಇರ್ತಕ್ಕಂಥದ್ದು. ಯಾರೂ ಕೆಲಸ ಮಾಡೋದು ಬೇಕಿಲ್ಲ, ಸುಖವಾಗಿರಿ, ಚೆನ್ನಾಗಿರಿ, ಒಳ್ಳೆ ಡ್ರೆಸ್ ಹಾಕ್ತೀರಿ. ಹುಡುಗರಿಗೂ ಅಷ್ಟೇ 3,000 ರೂಪಾಯಿ ಕೊಟ್ಟು ನೀವು ನಿರುದ್ಯೋಗಿಗಳಾಗಿ ಹಿಂಗೆ ಕಂಟಿನ್ಯೂ ಆದರೂ ಚಿಂತಿಲ್ಲ, ನಿಮ್ಮ ಮನೆ ಬಿಟ್ಟು ಹೋಗ್ಬಿಟ್ಟು ಇಲ್ಲೇ ಬೆಳೀತಾರೆ. ಅವರಿಗೆ ಅಪ್ರೆಂಟಿಸ್ ಟ್ರೈನಿಂಗ್ ಕೊಟ್ಟು ಬೇಗ ಅವ್ರಿಗೆ ಏನಾದರೂ ಕೂಡ ಉದ್ಯೋಗ ಕೊಟ್ಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಟ್ಟು ನೋಡ್ರಿ, ಈ ದೇಶದಲ್ಲಿ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಕೊಡೋಕ್ಕಿಂತ ಯಾವ ಸರ್ಕಾರ ಆಗೋದಿಲ್ಲ. ಈಗ ಈ ಪ್ರಧಾನಮಂತ್ರಿಗಳಿಗೆ ಬರೆದ್ರೆ ಕಾಪಿ ಬೇಕು ಅಂದರೆ ಒಂದು ವಾಟ್ಸಪ್ ಕಳಿಸ್ತೀನಿ, ನಿಮ್ಗೆ ಎಲ್ಲರಿಗೂ ಕಳಿಸ್ತೀನಿ. ಹಾಂ, ಇರ್ಬೋದು. ನಾನು ಬೆಳೆಸೋಷ್ಟು ಲೀಡರ್ ಆಗಿರಲಿಲ್ವಲ್ಲ ಯಾವಾಗಲೂ. ನಾವೇನು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಮಾಡ್ಬೋದಾಗಿತ್ತು ಅಷ್ಟೇ ಅಲ್ವಾ? ಮಾಡಬೇಕು, ಗೆದ್ದಿದ್ದಾರಲ್ಲ, ನಮ್ಮ ಕಾಲದಲ್ಲೂ ಎಲ್ಲ ಗೆದ್ದಿದ್ದಾರಲ್ಲ, ಬೇಕಾದಷ್ಟು ಜನ ಗೆದ್ದಿದ್ದಾರೆ. ಒಬ್ಬನೇ ನಾನು. ಹೌದು, ಇಲ್ಲ ಹಂಗಿಲ್ಲ, ನಾನಷ್ಟೇ ಹೇಳ್ಬೇಕು ಅಂತಿದ್ದೀನಿ. ನಾನು XMP ನೀವೆಲ್ಲ ಇದ್ದೀರಲ್ಲ ಇಲ್ಲಿ. ಫೋನ್ ಮಾಡಿ ಏನಾದ್ರು ಹೇಳಿದ್ರೆ ಸರ್ ನೆಕ್ಸ್ಟ್ ಲೋಕಸಭೆಗೆ
ಫೋನ್ ಮಾಡಲ್ಲ ಭೇಟಿ ಮಾಡಿದೆ ಅಂತ ಹೇಳಿದೆ. ನಾನು ಪ್ರೆಸ್ ಮೀಟಲ್ಲಿ ಹೇಳಿದೆ, ಬಿ ಜೆ ಪಿ ಪಾರ್ಟಿ ಆಫೀಸ್ನಲ್ಲಿ ನಡೆದಂಥ ಪ್ರೆಸ್ ಮೀಟಲ್ಲಿ ನಾನು ಏನೇನು ಇದು ಅಂತೆಲ್ಲ ಹೇಳಿದೆ. ನಾನು ಹೇಳಿದೆ, ಎಲ್ಲನೂ ಹೇಳಿದೆ. ನಿಮಗೆ ಹೇಳ್ತಾ ಇದ್ದೀನಿ, ಎಲ್ಲ ಹೇಳಿದ್ನಲ್ಲ ಸರ್, ಹೇಳಿದೆ. ಇದು ಬೇಕಾದ್ರೆ ಕೇಳಿ ಸರ್, ನನ್ನ ಲಿಮಿಟ್ಸ್ಗಳು ಏನಿದೆ ಅದೆಲ್ಲ ಹೇಳ್ತೀನಿ. ಹಾಂ ಹಾಂ, ಯಾರಿಗೆ ಯಾಕೆ ಗೊತ್ತಿಲ್ಲ, ಏನೋ ಪ್ರೀತಿ ಜಾಸ್ತಿ ಇರ್ಬೋದು ನನ್ನ ಮೇಲೆ. ನಾವು ಅವರೆಲ್ಲ ಒಂದೇ ಪಕ್ಷದಲ್ಲಿದ್ದೀವಿ. ಏನಿಲ್ಲ, ಆ ಥರದ್ದೇನಿಲ್ಲ, ಆ ಥರದ್ದೇನಿಲ್ಲ, ಆ ಥರದ್ದೇನಿಲ್ಲ, ಆ ಥರದ್ದು ಏನೇನು ಇಲ್ಲ. ಯಾಕೆ ಹಂಗೆ ಅನ್ಸಿದೆ ನಿಮಗೆ? ಯಾಕೆ ಹಂಗೆ ಅನ್ಸಿದೆ? ಹೌದು, ಕೊಟ್ಟಿಲ್ಲ. ನಾನು 100% ಭಾಗ. ನಾನು 100, ನೀನು ನನ್ನ ಕೇಳ್ತಾ ಇದ್ದೀರಾ? ಅಲ್ಲ, ನನ್ನ ಕೇಳ್ತಾ ಇದ್ದೀರಾ ನೀವು? ಟೋಟ್ಲಿ ಅಲ್ಲ, ನಾನೇ ಇದ್ದೀನಲ್ರಿ. ನಾನು ಐ ಆಮ್ ಎ ಸ್ಟ್ರಾಂಗ್ ಕಂಟೆಂಡರ್ ಟು ಕಂಟೆಸ್ಟ್ ತುಮಕೂರು ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಫ್ರಮ್ BJP. ಮತ್ತೆ ಯಾಕೆ ಕೇಳ್ತಾ ಇದ್ದೀರಿ? ಅಲ್ಲಲ್ಲ ಅಲ್ಲಲ್ಲ ಈಗ ಅದು ಅವರು ವೈಯಕ್ತಿಕವಾದಂಥ ನಿಲುವು. ಆದರೆ ಏನಂದ್ರೆ ನಿಮ್ಮ ಪ್ರಶ್ನೆ ಏನಂದರೆ ತುಮಕೂರಿನಲ್ಲಿ ಯಾರು ಪಾರ್ಲಿಮೆಂಟ್ಗೆ ನಿಲ್ಲೋರು ಇಲ್ವಾ ಅಂದಿದ್ದಕ್ಕೆ ನನಗೆ ಭಾಳ ವಿಶ್ವಾಸ ಇದೆ. ನಮ್ಮ ಪಕ್ಷ, ನಾನು ತುಮಕೂರು ಲೋಕಸಭಾ ಸದಸ್ಯನಾಗಿ 5 ವರ್ಷಗಳ ಕಾಲ ಏನು ಕೆಲಸ ಮಾಡಿದ್ದೀನಿ, ಮತ್ತು ನಾನು ತುಮಕೂರು ಜಿಲ್ಲೆಯಲ್ಲಿ ನಾನು ನನ್ನ ಜನರ ಸಂಪರ್ಕ ಹೇಗಿದೆ ಅದೆಲ್ಲವೂ ಕೂಡ ಆಧಾರ ಬಿಟ್ಕೊಂಡು ವ್ಯೂವಿಂಗ್ ಫ್ರಮ್ ಎನಿ ಆ್ಯಂಗಲ್, ಯಾವುದೇ ದೃಷ್ಟಿಕೋನದಲ್ಲಾದ್ರೂ ಕೂಡ ನನಗೆ ವಿಶ್ವಾಸ ಇದೆ. ನಮ್ಮ ಪಕ್ಷ ನನ್ನನ್ನು ಈ ಸತಿ ಅಭ್ಯರ್ಥಿ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. 44. ಇಲ್ಲ, ಹಂಗೇನಿಲ್ಲ. ನಮ್ಮ ಪಕ್ಷ ಈಗ ನೋಡಿ, ನಮ್ಮ ಪಕ್ಷ ನನಗೆ ಒಂದು ಜವಾಬ್ದಾರಿ ಇರ್ತಕ್ಕಂಥ ಪಕ್ಷ. ನನಗೆ ಗೊತ್ತಿದೆ, ಬೇಸ್ಡ್ ಆನ್ ಮೆರಿಟ್ ಮೇಲೆ ನನಗೆ 100% ನನಗೆ ನನ್ನನ್ನು ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಮಾಡ್ತಾರೆ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅಂತ ನನಗೆ ವಿಶ್ವಾಸ ಇದೆ. ಬೈ ಚಾನ್ಸ್ ಪ್ರಶ್ನೆನೇ ಇಲ್ಲ. ಇಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಲಿಕ್ಕೆ 2024ರಲ್ಲಿ ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ, ಅದರಲ್ಲೇನು ಅನುಮಾನ ಇಲ್ಲ. ಎಲ್ಲೆಲ್ಲ ಓಡಾಡೋಕ್ಕಾಗ್ತಾರಪ್ಪ, ನಾನು ಅಷ್ಟು ದೊಡ್ಡ ಲೀಡ್ರ. ತುಮಕೂರಿನಲ್ಲಿ MP ಕೆಲಸ ಮಾಡಿದ್ದೀನಿ. ಜನಗಳು ಬಹುಶಃ ನಾನು ಅಂದ್ಕೊಂಡಿದ್ದೀನಿ ಜನಗಳು ಕೂಡ ಇಷ್ಟಪಡ್ತಾವ್ರೆ ಅಂತ. ಹಾಗಾಗಿ ಇಲ್ಲಿ ನಿಲ್ಲೋದು ಮತ್ತು ಇಲ್ಲಿ ನಾನು ಸರ್ವಿಸ್ ಮಾಡೋದು ಸೂಕ್ತ. ಒಬ್ಬ ಕಾರ್ಯಕರ್ತ, ನಾನೊಬ್ಬ ಕಾರ್ಯಕರ್ತ. BJP ಪಕ್ಷದಲ್ಲಿ ನನಗೆ ಯಾವುದು ಆ ಥರದ ಪೋಸ್ಟ್ ಇಲ್ಲ, ನಾನೊಬ್ಬ ಕಾರ್ಯಕರ್ತ. ಗೊತ್ತಿಲ್ಲ, ಅದು ಆ ಮಟ್ಟದೆಲ್ಲ ಚರ್ಚೆ ವಿಚಾರ ನನಗೆ ಗೊತ್ತಿಲ್ಲ. ನಾನು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಕನ್ಸಿಸ್ಟೆಂಟ್, ನಾನು ಒಂದು ಸ್ಟ್ಯಾಂಡ್ ಏನಪ್ಪ ಅಂದರೆ ನಾನು ಐ ಆಮ್ ಗೋಯಿಂಗ್ ಟು ಬಿ ದಿ ಕ್ಯಾಂಡಿಡೇಟ್ ಫ್ರಮ್ BJP. ದಟ್ ಈಸ್ ಮೈ ಸ್ಟ್ಯಾಂಡ್. ನಾನು ಅದಕ್ಕೆ ಪೂರಕವಾಗಿ ನಮ್ಮ ಪಕ್ಷನೂ ಕೂಡ ಅದನ್ನು, ನನ್ನ ರಿಕ್ವೆಸ್ಟ್, ನನ್ನ ಮನವಿಯನ್ನು ಅವರು ಪುರಸ್ಕರಿಸ್ತಾರೆ ಅಂತ ನಾನು ವಿಶ್ವಾಸ ಇಟ್ಕೊಂಡಿದ್ದೀನಿ. ಈಗ ಕುಣಿಗಲ್ನಲ್ಲಿ ನಿಲ್ಲಬೇಕು ಅಂತ ನಾನು ಆಕಾಂಕ್ಷೆ ಇಟ್ಕೊಂಡಿದ್ದು ನಿಜ. ಅದ ನಂತರದಲ್ಲಿ ನಾನು ಸುದ್ದಿಗೋಷ್ಠಿನಲ್ಲೂ ಕೂಡ ಹೇಳಿದ್ದೀನಿ, ನಾನು ಪಕ್ಷದ ನಾಯಕರುಗಳು ಕೂಡ ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ ಅಂತ. ಅನೇಕ ವಿಚಾರಗಳು ಚರ್ಚೆ ಆಗಿರುತ್ತೆ. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ನನ್ನಂತ ಜೊತೆಯಲ್ಲಿ ಏನಾದ್ರು ಕೆಲವು ವಿಚಾರಗಳನ್ನ ಹಂಚ್ಕೊಂಡಿದ್ರೆ ನಾನು ಅದನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಸರ್. ಈಗ ನಾನು BJP ಪಕ್ಷದಲ್ಲಿ ನಿಲ್ಲಕ್ಕೆ ಆಕಾಂಕ್ಷಿ ಆಗಿದ್ದೀನಿ, ಕಾಂಗ್ರೆಸ್ನ ಆಹ್ವಾನ ಬಂದರೆ ಹೋಗ್ತೀರಾ ಅಂತ ಅನ್ನೋ ಪ್ರಶ್ನೆಗೆ ನಾನು ಹೆಂಗೆ ಉತ್ತರ ಹೇಳಿ? ಅಲ್ಲಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ನಾನು BJP ಪಕ್ಷದ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಪ್ರಬಲ ಆಕಾಂಕ್ಷಿ. ನಾನು ಯಾರು ಬೇರೆ ಸಂಪರ್ಕಿಸಿದ್ದಾರೆ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ನಾನು ಹೆಂಗೆ ಹೇಳಿ? ಅದು ಕೇಳಂಗಿಲ್ಲ, ನಾವು ಹೇಳಂಗಿಲ್ಲ. ಹಾಂ, ನಿಮ್ಗಿದ್ರೆ ಸಂತೋಷ, ನಮಗೇನಿಲ್ಲ.
ನನಗೆ ವಿಶ್ವಾಸ ಇದೆ, ತುಮಕೂರಿನಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆದರೆ ನಾನು ಖಂಡಿತವಾಗಲೂ ಕೂಡ ಗೆಲುವು ಸಾಧಿಸ್ತೀನಿ ಅಂತ ವಿಶ್ವಾಸ ಇದೆ. ಇಲ್ಲ, ನಾನು ಹಂಗೆಲ್ಲಕ್ಕಾಗ್ತಾನಪ್ಪ, ಹಂಗೆಲ್ಲ ಹೇಳೋಕ್ಕಾಗೋದಿಲ್ಲ. ನೀವು ಎದುರಾಳಿ ಆಗಬೇಕಾದ್ರೆ ಯಾವ ರೀತಿ ಹೆಂಗೆ ಅಸೆಸ್ ಮಾಡೋದು? ಹಾಂ, ಗೊತ್ತಿಲ್ಲ, ಅಲ್ಲೇ ನಡೀತಾ ಇದೆ ಅಂತ ಗೊತ್ತಿಲ್ಲ. ನಮ್ಮ ಪಕ್ಷದ ಅಷ್ಟೇ ನಾನು ಹೇಳೋದು. ಇದ್ದಾರೆ ಇಲ್ಲೇ ತುಮಕೂರಿನಲ್ಲಿ ಭಾಳಷ್ಟು ಜನ ಅರ್ಹರು ಇದ್ದಾರೆ, ಕೇಳೋರು ಇದ್ದಾರೆ, ಜಾಸ್ತಿ ಇದ್ದಾರೆ. ಅದಾದ್ರೆ ದಟ್ ಇಸ್ ಅನ್ ಇಂಡಿಕೇಶನ್ BJP ಇಸ್ ವೆರಿ ಸ್ಟ್ರಾಂಗ್. ಗೊತ್ತಿಲ್ಲ, ಅದು ನಮ್ಮ ಹಂತದಲ್ಲಿ ಇಲ್ಲ, ಅದು ದೊಡ್ಡ ಮೇಲ್ಗಡೆ ಹಂತದಲ್ಲಿ ಇದೆ. ನಾನು ಆ ಮಾತು ಹೇಳೋದಿಲ್ಲ. ಪಕ್ಷ ಏನು ನಿರ್ಧಾರ ಮಾಡುತ್ತೆ ಅದು ಭಾಳ ಪ್ರಮುಖ. ನಾನೇನು ಹೇಳ್ತೀನಿ ಅಂದರೆ, ಅಲ್ಲ, ಒಂದು ಹೊರಗಡೆ ಅಭ್ಯರ್ಥಿಯ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಆದರೆ ಪಕ್ಷ, ನಾನು ಅಂದ್ಕೊಂಡಿರೋದು, ನಾನೊಬ್ಬ ಪ್ರಬಲ ಆಕಾಂಕ್ಷಿಯಾಗಿ ನನ್ನ ಮನವಿಯನ್ನು ಪುರಸ್ಕರಿಸ್ತಾರೆ ಅಂತ ನಾನು ವಿಶ್ವಾಸ ಇದೆ. ಇತ್ತು, ಇಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.